ನಫೆಡ್ ಮೂಲಕ ಕೊಬ್ಬರಿ ಖರೀದಿಗೆ ನೋಂದಣಿ ಪ್ರಕ್ರಿಯೆ ಆರಂಭವಾಗಿದ್ದು, ಕೊಬ್ಬರಿ ಬೆಳೆಗಾರರು ನೋಂದಣಿ ಮಾಡಿಸಲು ಹಗಲು ರಾತ್ರಿ ಎನ್ನದೆ ಕೊಬ್ಬರಿ ಖರೀದಿ ಕೇಂದ್ರಗಳಲ್ಲಿ ರೈತರು ಜಮಾಯಿಸಿದ ಘಟನೆ ಇಂದು ಕೂಡ ಮುಂದುವರಿಯಿತು. ನಿನ್ನೆಯಿಂದ ಕೊಬ್ಬರಿ ಖರೀದಿ ಪ್ರಕ್ರಿಯೆಗೆ ನೋಂದಣಿ ಆರಂಭಿಸಲಾಗಿದ್ದು, ನಿನ್ನೆಯಂತೆ ಇಂದು ರಾತ್ರಿಯೂ ರೈತರು ಸರತಿ ಸಾಲಿನಲ್ಲಿ ನಿಂತು ಕಾಯ್ತಾ ಇದ್ದಾರೆ. ತಿಪಟೂರು ಎಪಿಎಂಸಿ ಹಾಗೂ ಕರಡಾಲು ಎಪಿಎಂಸಿಯ ಮುಂದೆ ರೈತರ ಕ್ಯೂ ನಿಂತಿದ್ದಾರೆ. ತಮ್ಮ ಚಪ್ಪಲಿ, ಶೂ, ಬ್ಯಾಗ್ಗಳನ್ನು ಬಿಟ್ಟು ಸ್ಥಳ ಕಾಯ್ದಿರಿಸಿಕೊಂಡ ಕೊಬ್ಬರಿ ಬೆಳೆಗಾರರು ನೋಂದಣಿ ಮಾಡಿಸಲು ಹರಸಾಹಸ ಪಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ಬೆಂಬಲ ಬೆಲೆ ಘೋಷಣೆ ಮಾಡಿದ್ದರಿಂದ ಖರೀದಿಗೆ ನೋಂದಣಿ ಆರಂಭವಾಗಿದೆ. ತುಮಕೂರು ಜಿಲ್ಲೆಯ ತೆಂಗು ಬೆಳೆಯುವಂತಹ ತಾಲೂಕುಗಳಾದ ತಿಪಟೂರು, ತುರುವೇಕೆರೆ, ತುಮಕೂರು, ಚಿಕ್ಕನಾಯಕನಹಳ್ಳಿ ಹಾಗೂ ಗುಬ್ಬಿ ತಾಲೂಕು ಕೇಂದ್ರಗಳಲ್ಲಿ ಕೊಬ್ಬರಿ ಖರೀದಿಗೆ ಈಗಾಗಲೇ ಎಪಿಎಂಸಿಯಲ್ಲಿ ಖರೀದಿ ಪ್ರಕ್ರಿಯೆ ಆರಂಭವಾಗಿದೆ. ನನ್ನ ಹೆಸರು ನ್ಯಾಮಗೌಡ ಅಂತೇಳಿ. ನಾನು ಈ ತಿಪಟೂರು ಎಪಿಎಂಸಿ ಸೆಕ್ರೆಟರಿ ಕೆಲಸ ಮಾಡ್ತೀನಿ. ಈ ಇಂಡೇ ಕೊಬ್ಬರಿದು ಬೆಂಬಲ ಬೆಲೆ ಯೋಜನೆಯಡಿ ನಮ್ಮ ತಿಪಟೂರು ತಾಲೂಕಿನಲ್ಲಿ ಒಟ್ಟು 7 ಕೇಂದ್ರ ಪ್ರಾರಂಭ ಮಾಡಿದ್ದೀವಿ. ಮೇನ್ ಮುಖ್ಯ ಮಾರುಕಟ್ಟೆ ಪ್ರಾಂಗಣದಲ್ಲಿ 4, ಕರಡಾಳು, ಮನೆಹಳ್ಳಿ ಮತ್ತು ಕಿಬ್ನಹಳ್ಳಿ ಕ್ರಾಸ್ಗಳಲ್ಲಿ ಒಂದೊಂದು ಪಾಯಿಂಟನ್ನು ಪ್ರಾರಂಭ ಮಾಡಿದ್ದೀವಿ. ಈ ಸಾರಿ ಸರ್ವರು ಲಾಸ್ಟ್ ಟೈಮ್ ತೊಂದರೆ ಆದಂಗೆ ಎಲ್ಲಿನೂ ತೊಂದರೆ ಆಗಿಲ್ಲ. ಸ್ಪೀಡು ಚೆನ್ನಾಗಿದೆ. ಯಾರೂ ರೈತರು ಪ್ಯಾನಿಕ್ ಆಗೋ ಜರೂರತ್ತಿಲ್ಲ. ಇಲ್ಲಿವರೆಗೆ ಸಾಯಂಕಾಲ ಈಗ 5 ಗಂಟೆ ತನಕ 34,000 ಕ್ವಿಂಟಲ್ಲು ನಮ್ಮ ತುಮಕೂರು ಡಿಸ್ಟ್ರಿಕ್ಟು, ಅಂದರೆ ತಿಪಟೂರು ಸೆಪ್ರೇಟಾಗಿ ಸಿಗಲ್ಲ, ತುಮಕೂರು ಡಿಸ್ಟ್ರಿಕ್ಟೇ 34,000 ಚಿಲ್ಲರೆ ಕ್ವಿಂಟಲ್ಲು ಖರೀದಿಯಾಗಿದೆ. ಹಾಸನಕ್ಕೆ ಕಂಪೇರ್ ಮಾಡಿದರೆ 10,000 ಚಿಲ್ಲರೆ ಕ್ವಿಂಟಲ್ಲು ತುಮಕೂರು ಜಿಲ್ಲೆ ಈ ಸಾರಿ ಜಾಸ್ತಿ ಆಗಿದೆ. ಹೆಚ್ಚು ಕಡಿಮೆ ಎಲ್ಲ ರೈತರಿಗೆ ಸಿಗೋ ಚಾನ್ಸ್ ಇದೆ. ಅದಕ್ಕೆ ಯಾರೂ ಅವಸರ ಮಾಡಿ ಗಾಬರಿಯಾಗೋದು ಜರೂರತ್ತಿಲ್ಲ. ಎಲ್ಲ ರೈತರು ಸಹಕರಿಸಬೇಕಂತ ವಿನಂತಿ ಮಾಡ್ತೀನಿ.